ಕೆಎಸ್ಆರ್ಟಿಸಿ ಅದಾಲತ್ ಕಾರ್ಯಕ್ರಮ ಇಂದು ಬಂಟ್ವಾಳ ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಅವರು ವಹಿಸಿದ್ರು. ವಿಧಾನಸಭೆಯ ಬಂಟ್ವಾಳ ಕ್ಷೇತ್ರ ವ್ಯಾಪ್ತಿಯುದ್ದಕ್ಕೂ ಸಮರ್ಪಕವಾಗಿ ಸರ್ಕಾರಿ ಬಸ್ಸುಗಳು ಓಡಾಟ ಆರಂಭಿಸಿ ಸಮಯಕ್ಕೆ ಸರಿಯಾಗಿ ಬಂದರೆ ಘಟಕಕ್ಕೂ ಲಾಭ, ಸಾರ್ವಜನಿಕರಿಗೂ ಉಪಕಾರವಾದೀತು ಎಂಬ ವಿಚಾರ ಕೆಎಸ್ಆರ್ಟಿಸಿ ಅದಾಲತ್ನಲ್ಲಿ ಪ್ರಸ್ತಾಪಗೊಂಡಿತ್ತು. ಈ ವೇಳೆ ಮಾತನಾಡಿದ ಶಾಸಕ ರಾಜೇಶ್ ನಾಯ್ಕ, ಸಾರ್ವಜನಿಕರ ಬೇಡಿಕೆಗಳಿಗೆ ನೇರವಾಗಿ ಸ್ಪಂದಿಸಲು ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಸಂಪರ್ಕಕ್ಕಾಗಿ ಮಾಡಿದಂತ ಈ ಅದಾಲತ್ ಉತ್ತಮವಾಗಿ ಮೂಡಿಬಂದಿದ್ದು, ಜನರಿಗೆ ಅತ್ಯಗತ್ಯವಿರುವ ಕಡೆಗಳಲ್ಲಿ ಬಸ್ಗಳನ್ನು ಒದಗಿಸುವ ಹಾಗೂ ವ್ಯವಸ್ಥಿತವಾಗಿ ಜನಸ್ನೇಹಿ ಸಾರಿಗೆ ವ್ಯವಸ್ಥೆ ರೂಪಿಸುವ ಕುರಿತು ಭರವಸೆಯನ್ನು ನೀಡಿದರು. ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ಎಸ್ಆರ್, ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಜಯಕರ ಶೆಟ್ಟಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆ ಚಂದ್ರಹಾಸ್ ಕರ್ಕೆರ, ಉಪಾಧ್ಯಕ್ಷ ಬಿಎಂ ಅಬ್ಬಾಸ್ ಅಲಿ, ಮಂಗಳೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಅರುಣ್ ಎಸ್ಆರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಾಸಕರ ಬಲು ದಿನಗಳ ಕನಸು ಕೆಎಸ್ಆರ್ಟಿಸಿ ಅದಾಲತ್ ಮಾಡಬೇಕು ಅಂತ ಅನ್ನುವಂಥದ್ದು. ನಾವು ಅದಾಲತ್ನಲ್ಲಿ ಅಲ್ಲಿ ಫ್ರಂಟ್ನಲ್ಲಿ ಒಂದು ಕೌಂಟರ್ನ ಓಪನ್ ಮಾಡಿದ್ದೇವೆ. ನಿಮ್ಮ ಏನು ಕುಂದುಕೊರತೆಗಳಿದೆ ಅದನ್ನು ಬರವಣಿಗೆ ಮೂಲಕ ನೀಡಬೇಕು ಅಂತೇಳಿ 22 ದಿನ ಆ ಸಾಲೆತ್ತೂರು ರೂಟ್ ಏನಿತ್ತು ಅದನ್ನು ಓಡಿಸಿ ಡಿಪೋ ಮೇಜರ್ ನೋಡಿದರು. ಆ ಕೊರೋನಾ ಟೈಮಲ್ಲಿ ಆಗ ಜನ ಬಹಳ ಕಡಿಮೆ ಇದ್ದರು, ಸಂಸ್ಥೆ ಕಠಿಣ ಪರಿಸ್ಥಿತಿ ಇತ್ತು. ಬಟ್ ಈಗ ಕ್ರಮೇಣ ಜನ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಅದನ್ನು ನಾವು ಈಗ ಸ್ಕೂಲ್ ಎಲ್ಲ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ, ಅದನ್ನು ನಾವು ಏನಿದೆ ಆ ಮಾರ್ಗಸೂಚಿಗಳನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಸರ್. ಹಿಂದಿನ ದಿನಗಳಲ್ಲಿ ನಮಗೆ ಸರ್ಕಾರಿ ಬಸ್ಸು ಬೇಕಾಗಿದ್ದರೆ ಹೋರಾಟ ಅಥವಾ ಉಪವಾಸ ಕೊಡುವಂಥ ಸಂದರ್ಭ ಇತ್ತು. ಆದರೆ ಇವತ್ತಿನ ದಿನದಲ್ಲಿ ನಮ್ಮ ಶಾಸಕರು ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ನಮಗೆ ಬೇಕಾದ ಸೌಲಭ್ಯವನ್ನು ಕೇಳುವಂಥ ಅವಕಾಶ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ದೇನೆ. ಈಗಾಗಲೇ ನಮ್ಮ ಸರಪಾಡಿ ಅಜಿಲಮೊಗರು ರಸ್ತೆಗೆ ಬಹಳ ಹಿಂದೆ ಹೋರಾಟದ ಮುಖೇನ ಆ ರಸ್ತೆಗೆ ಸರ್ಕಾರಿ ಬಸ್ ವ್ಯವಸ್ಥೆ ಇತ್ತು, ದಿನ ಪೂರ್ತಿ ಅಲ್ಲ. ಹಾಗೆ ಬಸ್ಸು ಪೂಪಾಡಿ ಕಟ್ಟೆಯಿಂದ ಸರಪಾಡಿ ಬೀದಿಗಾಗಿ, ಅಜಿಲಮೊಗರು ಉಪ್ಪಿನಂಗಡಿಗಾಗಿ ಪುತ್ತೂರಿಗೆ ಹೋಗಬೇಕು. ಒಂದು ಬಸ್ಸು ಇಲ್ಲಿಂದ ಬೀಶ್ ಹೊರಟು ಆ ಮಾರ್ಗವಾಗಿ ಪುತ್ತೂರಿಗೆ ಹೋಗಬೇಕು. ಹಾಗೆ ಪುತ್ತೂರಿನಿಂದ ಅದೇ ಸ್ವರೂಪದ ಬಸ್ಸು ಮತ್ತೆ ಇಲ್ಲಿಗೆ ಬರಬೇಕು, ಬೀಶ್ ರೋಡಿಗೆ ಬರಬೇಕು. ಹೀಗೆ ಒಂದು ನಮ್ಮ ಬೇಡಿಕೆ ಅನೇಕ ಸಮಯಗಳಿಂದ ಇತ್ತು, ಆದರೆ ಕಾರ್ಯಗತ ಆಗದೆ ಈವರೆಗೆ ನಾವು ಕಾದುಕೊಳ್ತೇವೆ. ಈಗ ಸನ್ಮಾನ್ಯ ಶಾಸಕರ ಮುಖಾಂತರ ಇದೊಂದು ಅನುಷ್ಠಾನಕ್ಕೆ ಬರ್ತಾ ಇದ್ದಾಗ ಸಂತೋಷ ಆಯಿತು. ಮಾನ್ಯ ಶಾಸಕರಲ್ಲಿ ವಿನಂತಿ, ಇಂತಹ ಅದಾಲತನ್ನು 6 ತಿಂಗಳಿಗೊಮ್ಮೆ ಮಾಡಿದರೆ ಭಾರಿ ಉತ್ತಮ ಅಂತ ನನ್ನ ಅನಿಸಿಕೆ. ಬಟ್ ಉಪ್ಪಿನಡಿಗೆ ನಮ್ಮ ಏರಿಯಾದಲ್ಲಿ ನಾವು ಎಕ್ಸ್ಟೆಂಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಇಲ್ಲ ಸರ್. ಏರಿಯಾ ಸಿಕ್ಕಲ್ಲಿ ಅದು ಅಪ್ಲಿಕೇಶನ್ ಹಾಕಿದ್ದೇವೆ, ನಾವು ಸರ್ವೆ ಮಾಡಿಕೊಂಡು ಆದ್ಯತೆ ಮೇಲೆ ಅದು ಕ್ರಮ ಕೈಗೊಳ್ತೀವಿ ಸರ್. ಬಟ್ ಏರಿಯಾ ಸ್ಕೀಮ್ ಈಗ ಇಂಪ್ಲಿಮೆಂಟ್ ಆಗಬೇಕು ಸರ್. ಅದನ್ನು ಏರಿಯಾ ಸ್ಕೀಮಲ್ಲಿ ಇದೆಲ್ಲವೂ ಇಡೀ ಸ್ಟೇಟಲ್ಲಿ ಈಗ ನಮ್ಮಲ್ಲಿ RTA ಮೀಟಿಂಗ್ ಆಗಿಲ್ಲ ಸರ್. ಸಭೆ ಬಂದು ನಮ್ಮ ಏರಿಯಾ ಸ್ಕೀಮ್ ಅದು ಸ್ಯಾಂಕ್ಷನ್ ಆಯಿತು ಅಂದರೆ ಸರ್ ನಮಗೆ ಇದಕ್ಕೆಲ್ಲ ಕೈಗೊಳ್ಳಲಿಕ್ಕೆ ಕ್ರಮ ಕೈಗೊಳ್ಳಿಕ್ಕೆ ಆಗುತ್ತೆ ಸರ್. ಅದರಿಂದ ಖಂಡಿತವಾಗಲೂ ಇಂಥ ಸರ್ವೆಗಳು ಚೆನ್ನಾಗಿ ನಡೀತದೆ. ಭಾಳಷ್ಟು ಗ್ರಾಮಗಳಿಂದ ಈಗ ಸರಪಾಡಿಯಿಂದಾಗಲಿ ಅಥವಾ ಮೊದಲು ಸಾಲೆತ್ತೂರಿನವರಾಗಲಿ ಕೆಲವೊಂದು ಹೆಚ್ಚಿನ ಸಮಸ್ಯೆಗಳಿಗೆ ನೀವು ಸಮರ್ಪಕವಾದ ಒಂದು ಅವರಿಗೆ ಸ್ಯಾಟಿಸ್ಫೈ ಆಗುವಂಥ ಉತ್ತರ ಕೊಟ್ಟಿದ್ದೀರಿ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾನಲ್ಲಿ ಕೂತಾಗ ಕೆಲವೊಂದು ರೂಟ್ಗಳನ್ನು ತಗೊಳ್ಳೋಕೆ ಸ್ವಲ್ಪ ಸಮಯ ಆಗ್ಬೋದು, ಆದರೆ ಎಕ್ಸಿಸ್ಟಿಂಗ್ ರೂಟ್ ಯಾವುದು ನಿಮ್ಮದು ಮೊದಲು ನಡೀತಾ ಇತ್ತಾ ಬಿಫೋರ್ ಕೋವಿಡ್, ಅದನ್ನೆಲ್ಲ ತ್ವರಿತವಾಗಿ ಆದಷ್ಟು ಬೇಗ ತಾವು ಪ್ರಾರಂಭ ಮಾಡಿದರೆ ಜನರ ಜೀವನ ಪುನಃ ಒಂದು ಹಿಂದಿನ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ. ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳು ಈಗ ನಡೀತಾ ಇದೆ. ಅದರಿಂದ ಪತ್ರಕರ್ತರು ಬಹಳಷ್ಟು ಸಹಕಾರ ಮಾಡಿದರು. 1-2 ಪತ್ರಕರ್ತರು ಅವರದೇ ಆದ ಕ್ವಶನ್ಸ್ ಇತ್ತು ಇವತ್ತು. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರೀ ರಿಪೋರ್ಟ್ ಮಾಡಿದ್ದು ಮಾತ್ರ ಅಲ್ಲ, ಕಾರ್ಯಕ್ರಮದ ಭಾಗವಹಿಸಿ ಅವರು ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಖುಷಿಯಾಯಿತು ನಮಗೆ, ಯಾಕೆಂದರೆ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇಂಥ ಕಾರ್ಯಕ್ರಮಗಳು ಯಾರ್ದೋ ಈ ಸಾರಿಗೆ ಅದಾಲತ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಜನರು ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇದರಲ್ಲಿ ಸೂಚ್ಯವಾಗಿ ಹೇಳುವಂಥದ್ದು ಇಷ್ಟೇ, ಸಾಕಷ್ಟು ವಿಚಾರಗಳಲ್ಲಿ ನಾನು BC ರೋಡ್ ಹರೀಶ್ ಅವರು ಒಂದು ಬಸ್ ನಿಲ್ದಾಣದ ಒಳಗಡೆ ಬಸ್ ನಿಲ್ಲದೆ ಇರೋದ್ರ ಬಗ್ಗೆ ಗಮನಕ್ಕೆ ತಗೊಬಂದರು. ಈ ರೀತಿ ಚಿಕ್ಕ ವಿಷಯಗಳು ಅಂತಂದರೆ ಇಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರುವಂಥ ವಿಚಾರ ಏನಂತಂದರೆ, ಸಾರಿಗೆ ಸಂಸ್ಥೆ ಒಂದು ಬೃಹತ್ ಸಂಸ್ಥೆ. ಇಲ್ಲಿ ಪ್ರತಿಯೊಂದು ವಿಷಯಕ್ಕಾಗೂ ಪದೇ ನಾವು ಅಧಿಕಾರಿಗಳ ಮಟ್ಟದಲ್ಲಿ ಕೆಳ ಹಂತದಲ್ಲಿ ಏನು ಕೆಲಸಗಳಾಗ್ತಾ ಇದೆ, ಯಾವ ರೀತಿಯಲ್ಲಿ ಅದು ತಳಮಟ್ಟದಲ್ಲಿ ಅದು ಇಂಪ್ಲಿಮೆಂಟ್ ಆಗ್ತಿದೆ ಅನ್ನುವಂಥದ್ದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಜನರಿಂದ ಯಾವ ರೀತಿ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಕಾರ್ಯೋನ್ಮುಖರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೊಂದು ಸಮಗ್ರವಾಗಿ ಒಂದು ನಮಗೆ ಚಿತ್ರಣವನ್ನು ಕೊಟ್ಟಂತಾಗಿದೆ.